ಪುತ್ತೂರು ಮೂಲದ ಯುವಕ ತಕ್ಷಿತ್ 20 ವರ್ಷ ಈತ ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ನಲ್ಲಿ ನಿಗೂಢವಾಗಿ ಶವವಾಗಿ ಪತ್ತೆಯಾಗಿದ್ದಾನೆ. ಈತನ ಸಾವಿನ ಹಿಂದೆ ಹಲವು ಅನುಮಾನಗಳು ಹುಟ್ಟಿಕೊಂಡಿದೆ. ತಕ್ಷಿತ್ ಈ ಲಾಡ್ಜ್ಗೆ 8 ದಿನದ ಹಿಂದೆ ಯುವತಿಯೊಬ್ಬಳೊಂದಿಗೆ ಬಂದಿದ್ದ. ಆದರೆ 9ನೇ ದಿನ ನಿಗೂಢವಾಗಿ ಶವದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಮಡಿಕೇರಿಯ ವಿರಾಜಪೇಟೆಯ ತನ್ನ ಪ್ರೇಯಸಿ ಪ್ರಿಯಾಂಕಾ ಜೊತೆ ಇದೇ ಲಾಡ್ಜ್ಗೆ ಬಂದಿದ್ದ ತಕ್ಷಿತ್ ಮಾತ್ರ ಸಾವನ್ನಪ್ಪಿದ್ದಾನೆ. ಯುವತಿ ಅಲ್ಲಿಂದ ಪರಾರಿಯಾಗಿದ್ದಾಳೆ. ತಕ್ಷಿತ್ ಹಾಗೂ ಆತನ ಪ್ರೇಯಸಿ ಪಣಂಬೂರಿನಲ್ಲಿ ಈ ಹಿಂದೆ BBA ಓದಿಕೊಳ್ತಾ ಇದ್ರು. ಇನ್ನು ತಕ್ಷಿತ್ ಮನೆಯವರಿಗೆ ಸುಳ್ಳು ಹೇಳಿ ಬೆಂಗಳೂರಿಗೆ ಬಂದಿದ್ದ. ಮೈಸೂರಿನಲ್ಲಿ ಓದಲು ಹೋಗ್ತೇನೆ ಎಂದು ಹೇಳಿ ಲಾಡ್ಜ್ಗೆ ಈಕೆ ಜೊತೆ ಬಂದಿದ್ದಾನೆ. 8 ದಿನವೂ ತಿಂಡಿ ಊಟ ಪಾರ್ಸೆಲ್ ತರಿಸಿಕೊಂಡೇ ರೂಮಲ್ಲೇ ಕಾಲ ಕಳೆದಿದ್ದಾರೆ. ಸ್ವಿಗ್ಗಿಯಲ್ಲಿ ಊಟ ತರಿಸಿಕೊಂಡಿದ್ದಾರೆ. ಊಟ ಕೂಡ ಮಾಡಿದ್ದು ಬಳಿಕ ಫುಡ್ ಪಾಯ್ಸನ್ ಆದ ಕಾರಣ ಹೊಟ್ಟೆ ನೋವಿಗಾಗಿ ಮಾತ್ರೆ ಕೂಡ ತಂದು ಸೇವಿಸಿದ್ದಾರೆ. ಈ ನಡುವೆ ಪ್ರಿಯಾಂಕಾ ರೂಮ್ ಖಾಲಿ ಮಾಡಿಕೊಂಡು ಹೊರಟು ಹೋಗಿದ್ದು, ತಕ್ಷಿತ್ ಮಾತ್ರ ಬೆಡ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಲಾಡ್ಜ್ ಸಿಬ್ಬಂದಿ ಮಡಿವಾಳ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅವರು ಬಂದು ತನಿಖೆ ಆರಂಭಿಸಿದ್ದಾರೆ. ಇನ್ನು ತಕ್ಷಿತ್ ಸಾವಿಗೆ ಕಾರಣವನ್ನ ಪೊಲೀಸರು ಹುಡುಕ್ತಾ ಇದ್ದು, ಪರಾರಿಯಾದ ಯುವತಿ ಬಂಧನಕ್ಕೂ ಕೂಡ ಬಲೆ ಬೀಸಿದ್ದಾರೆ.